ಮನೆ ಮಾರಿ ಒಂದು 5.5 ಲಕ್ಷ ಮತ್ತು ಅಮ್ಮನ ಚಿನ್ನ ಮತ್ತು ತಂಗಿ ಅಕ್ಕಂದು ಚಿನ್ನ ಸ್ವಲ್ಪ ತಗೊಂಡೋಗಿದ್ದಾನೆ, ಮಾರಿಬಿಟ್ಟಿದ್ದಾನೆ. ಸ್ವಲ್ಪ ಅಡವು ಇಟ್ಟಿದ್ದಾನೆ. ಚಿನ್ನ ಬೇಕು ಅಂತ ಹೇಳಿ ನನ್ನ ವೈಫಿದು ಚಿನ್ನ ತಗೊಂಡೋಗಿದ್ದಾನೆ. ಎಲ್ಲರೂ ಚಿನ್ನ ತಗೊಂಡೋಗಿದ್ದಾನೆ. ವೈಫದ್ದು US ಬ್ಯಾಕಲ್ಲಿ ನಮ್ಮ ಉಪ್ಪಿನಂಗಡಿಯಲ್ಲಿ ಒಂದು ಬಸ್ ಮತ್ತು ಆಕ್ಸಿಡೆಂಟ್ ಆಯಿತು. ಅದರಲ್ಲಿ ತಾಯಿ ಮತ್ತು ಮಗು ತೀರೋದ್ರು. ಹೆಣ್ಣು ಮತ್ತು ಮಕ್ಕಳು. ಈಗ ಮಗನಿಗೆ ಅಪ್ಪ ಇಲ್ಲ, ಅಮ್ಮ ಇಲ್ಲ, ಯಾರೂ ಇಲ್ಲ. ಆಧಾರ ಆಗಿಬಿಟ್ಟಿದೆ ಮಗುವಿಗೆ. ಊಟ ಮಾಡೋದು, ಕೂತ್ಕೊಳ್ಳೋದು, ಕರೆಯೋದು, ಫೋನ್ ಮಾಡಿ ಕರೆಯೋದು, ಆಟ ಆಡೋದು, ಮನೆಯಲ್ಲಿ ಒಂದು ಲೂಡೋ ಅಂತ ಒಂದು ಗೇಮ್ ಆಡೋದು, ಚೆಸ್ ಅಂತ ಒಂದು ಅಭಿಮಾನದ ಮನೆಯಲ್ಲಿ ಎಲ್ಲ ಅಕ್ಕಿ ತಮ್ಮ ಅಣ್ಣ ತಮ್ಮರನ್ನು ಸೇರಿ ನಗಿಸೋದು, ಇದು ಮಾಡೋದು, ಜೋಕ್ ಮಾಡೋದು, ಆ ಥರ ಒಂದು ಮನೆಯಲ್ಲಿ ಇತ್ತು. ಅದು ಈಗ ಮನೆಗೆ ಹೋಗ್ಲಿಕ್ಕೆ ಆಗ್ತಾಯಿಲ್ಲ. ತುಮಕೂರಿನಲ್ಲಿ ನಡೆದಂತಹ ದುರ್ಘಟನೆ, 3 ಕೊಲೆ, ಅದು ಕೂಡ ಬೆಂಕಿ ಹಚ್ಚಿ ಕೊಲೆ ಮಾಡಿರುವಂಥ ಘಟನೆಗೆ ಸಂಬಂಧಿಸಿ ಇನ್ನೊಬ್ಬರು ಇಮ್ತಿಯಾಜ್ ಅಂತ ಹೇಳುವಂಥ ಹೆಸರು, ಆದರೆ ಅವರು ಇಮ್ತಿಯಾಜ್ ಅಲ್ಲ, ಸಿದ್ದಿಕಿ ಅನ್ನುವಂಥ ಹೆಸರು. ಶಿರ್ಲಾಲಿನ ಇಮ್ತಿಯಾಜ್ ಯಾನೆ ಸಿದ್ದಿಕಿ ಅಂತ ಕರೆಯಲ್ಪಡುವಂಥ ವ್ಯಕ್ತಿಯ ಮನೆಯವರಿದ್ದಾರೆ, ಅವರ ಬ್ರದರ್ ಇದ್ದಾರೆ. ಸರ್ ನಮಸ್ತೆ, ಏನು ಹೆಸರು? ಅಶ್ರಫ್ ಅಂತೇಳಿ. ಅಶ್ರಫ್, ನಿಮಗೆ ಈಗ ನಿಮ್ಮ ತಮ್ಮ ಇಮ್ತಿಯಾಜ ಸಿದ್ದಿಕ್ ಅದು ಹೇಗೆ ಇಮ್ತಿಯಾಜ್? ಯಾಕೆಂದರೆ ಅವ್ನ ಮದುವೆಗೆ ಅವನ ಭಾವನ ಹೆಸರಲ್ಲಿ ಸಿಮ್ ಇರೋದು, ಭಾವನ ತಮ್ಮನ ಹೆಸರಲ್ಲಿ ಇಮ್ತಿಯಾಜ್ ಅಂತೇಳಿ. ಅದು ಆ್ಯಕ್ಚುಲಿ ಅವನು ಸಿಮ್ಮು ಚೇಂಜ್ ಮಾಡಿಲ್ಲ, ಅದೇ ಸಿಮ್ ಯೂಸ್ ಮಾಡ್ತಾಯಿದ್ದ, ಒಂದೇ ಸಿಮ್ಮು ತುಂಬ ವರ್ಷ, ಒಂದು 5-6 ವರ್ಷಗಳಿಂದ ಅದು ಚೇಂಜ್ ಮಾಡಿ. ಹಾಗಾಗಿ ಅದು ಸಿಮ್ನಲ್ಲಿ ಇಮ್ತಿಯಾಜ್ ಅಂತ ಇದೆ. ಹಾಗಾಗಿ ಇಮ್ತಿಯಾಜ್ ಅಂತ ಬರ್ತದೆ. ಒರಿಜಿನಲ್ ಹೆಸರು ಸಿದ್ದಿಕ್ ಅಂತೇಳಿ. ಸಿದ್ದಿಕ್ ಅಂತೇಳಿ. ಏನು ಮಾಡ್ತಿದ್ರು ಅವರು? ಕೂಲಿ ಕಾರ್ಮಿಕ, ಚಪ್ಪಲಿ ಅಂಗಡಿಯಲ್ಲಿ ಕೆಲಸ ಮಾಡ್ತಾಯಿದ್ದ. ಬೆಳ್ತಂಗಡಿಯಲ್ಲಿ ಮತ್ತು ಉಜಿರೆಯಲ್ಲಿ, ಫುಟ್ಬಾಲಲ್ಲಿ ಮತ್ತು ಜಾತ್ರೆಗೆ ಹೋಗಿ ಜಾತ್ರೆಯಲ್ಲಿ ಬಟ್ಟೆ ಮತ್ತು ಚಪ್ಪಲಿಯಲ್ಲಿ ಕೆಲಸ ಮಾಡ್ತಾಯಿದ್ದ ವರ್ಷದಿಂದ. ಅವರಿಗೆ ಅವರ ಫ್ಯಾಮಿಲಿ ಲಾಸ್ಟ್ ಟೈಮಲ್ಲಿ 2 ಇಯರ್ಸ್ ಬ್ಯಾಕಲ್ಲಿ ನಮ್ಮ ಉಪ್ಪಿನಂಗಡಿಯಲ್ಲಿ ಒಂದು ಬಸ್ ಮತ್ತು ಆಕ್ಸಿಡೆಂಟ್ ಆಯಿತು. ಅದರಲ್ಲಿ ತಾಯಿ ಮತ್ತು ಮಗು ತೀರೋದ್ರು. ಹೆಣ್ಣು ಮತ್ತು ಮಕ್ಕಳು. ಈಗ ಒಂದು ಮಗ ಇದ್ದಾನೆ, 8 ವರ್ಷ ಆಯಿತು, ಗಂಡು ಮಗು. ಅವರು ತುಮಕೂರಿಗೆ ಹೋಗ್ತಾರೆ, ಇಂಥದ್ದೊಂದು ವ್ಯವಹಾರ ಅಂತೆಲ್ಲ ಈಗ ಬರ್ತಾ ಉಂಟು. ನಿಮಗೆ ಗೊತ್ತಿತ್ತಾ? ಆ್ಯಕ್ಚುಲಿ ಅವ್ನ ಮನೆಯಿಂದ ಹೋದದ್ದು, ನಾವು ಬಿಸ್ನೆಸ್ ಮಾಡ್ತೇವೆ, ನಾವು 3 ಮಂದಿ ಇದ್ದೇವೆ ನಮ್ಮ ಸ್ನೇಹಿತರೊಟ್ಟಿಗೆ. ಸ್ವಲ್ಪ ಹಣ ಬೇಕು ಅಂತ ಕೇಳಿ ಮನೆಯಿಂದ ಮನೆ ಮಾರಿ ಒಂದು 5.5 ಲಕ್ಷ ಮತ್ತು ಅಮ್ಮನ ಚಿನ್ನ ಮತ್ತು ತಂಗಿ ಅಕ್ಕಂದು ಚಿನ್ನ ಸ್ವಲ್ಪ ತಗೊಂಡೋಗಿದ್ದಾನೆ, ಮಾರಿಬಿಟ್ಟಿದ್ದಾನೆ. ಸ್ವಲ್ಪ ಅಡವು ಇಟ್ಟಿದ್ದಾನೆ. ಟೋಟಲಿ 16-18 ಲಕ್ಷ, ಕರೆಕ್ಟ್ ನಂಗೆ ಗೊತ್ತಿಲ್ಲ, ನಾನು ಇರಲಿಲ್ಲ. ಹಾಗೆ ಅದನ್ನು ತಗೊಂಡೋಗಿದ್ದಾನೆ. ದುಡ್ಡು ಎಷ್ಟು ಲಕ್ಷ ಅಂದಾಜು 16-18 ಲಕ್ಷ. ಆ್ಯಕ್ಚುಲಿ ನನಗೆ ನನ್ನ ಅಪ್ಪನಿಂದ ಕರೆಕ್ಟ್ಲಿ 5 ಲಕ್ಷ ತಗೊಂಡೋಗಿದ್ದಾನೆ ಕ್ಯಾಶ್. ಇದನ್ನು ಜಾಗ ಸೇಲ್ ಮಾಡಿದೆ, ಅಡ್ವಾನ್ಸ್ ಕೊಟ್ಟಿದ್ದಾರೆ 5 ಲಕ್ಷ. ಇದು ನನಗೆ ಕನ್ಫರ್ಮ್ ಇದೆ. ಮತ್ತು ಅವನು ಚಿನ್ನದ ಎಷ್ಟು ಅಡವಿಟ್ಟಿದ್ದಾನೆ, ಎಲ್ಲಿ ಮಾರಿದೆ ಅಂತ ಕರೆಕ್ಟಾಗಿ ನನಗೆ ಕನ್ಫರ್ಮ್ ಇಲ್ಲ, ಎಲ್ಲಿಯೂ ಇಲ್ಲ. ನನಗೆ ಚಿನ್ನ ಬೇಕು ಅಂತ ಹೇಳಿ ನನ್ನ ವೈಫಿದು ಚಿನ್ನ ತಗೊಂಡೋಗಿದ್ದಾನೆ. ಎಲ್ಲರೂ ಚಿನ್ನ ತಗೊಂಡೋಗಿದ್ದಾನೆ. ವೈಫದ್ದು ಏನಕ್ಕೆ ಒಂದು ಶಾಪಿಗೆ ಓಪನ್ ಮಾಡಲಿಕ್ಕೆ, ಬಟ್ ಚಪ್ಪಲ ಅಂಗಡಿ ಓಪನ್ ಮಾಡ್ತಾ ಇದ್ದೇನೆ. ಅದಕ್ಕೆ ಸ್ವಲ್ಪ ದುಡ್ಡು ಬೇಕು, ಸಾಕಾಗ್ತಾ ಇಲ್ಲ ಅಂತೇಳಿ. ನಿಮ್ಮ ವೈಫಿದು ಎಷ್ಟು? ನಂದಿಷ್ಟು 3 ಪೌನ 4 ಪೌನ ತಗೊಂಡೋಗಿದ್ದಾನೆ ಅಷ್ಟೇ. ಅವರು ಅಂದರೆ ಬಿಸ್ನೆಸ್ ಮಾಡುವ ಅಂತ ಹೇಳುವಂಥ ದೃಷ್ಟಿಕೋನ ಇತ್ತು ಅವರಿಗೆ? ಇತ್ತು. 3 ಜನ ಮಾಡಿದ್ರೆ ಬಿಸ್ನೆಸ್ ಮಾಡೋದು ಅಂತ ಮನೆಯಲ್ಲಿ ಹೋಗಿ ಎಲ್ಲಿ ತಗೊಂಡು ಹೋಗೋದು ಬಿಸ್ನೆಸ್ ಮಾಡಲಿಕ್ಕೆ ಅಂತ ಹೇಳಿ. ಬಿಸ್ನೆಸ್ ಬ್ಯಾಂಗ್ಳೂರು. ಓಕೆ, ಈ 3ರಲ್ಲಿ ನಿಮಗೆ ಯಾರ್ದೆಲ್ಲ ಪರಿಚಯ ಇತ್ತು? ಇಲ್ಲ, ನನಗೆ ಆ್ಯಕ್ಚುಲಿ ನಾನು ಇರೋದು ಮುಡಂತೇರು ಇದು ಹೋಟ್ಲಲ್ಲಿ ಕೆಲಸ ಮಾಡ್ತಾಯಿದ್ದು ಮುಡಂತೇರಲ್ಲಿ ಊರಲ್ಲಿ. ನಾನು ಇರೋದು ಆ್ಯಕ್ಚುಲಿ ಇಂದು ವೈನೂರು ಸೈಡಲ್ಲಿ. ಯಾಕೆಂದರೆ ಇಲ್ಲಿ ಅಮ್ಮ ಮತ್ತು ಅಪ್ಪ ತಮ್ಮ 3 ಮಂದಿ ಇದ್ದರು. ಹಾಗೆ ಅಲ್ಲಿ ಮಿಸ್ಸಸ್ ಮನೆಯಲ್ಲಿ ಅಲ್ಲಿ ಯಾರು ಇಲ್ಲ, ಎಲ್ಲ ಒಬ್ಬಳೇ ಇರೋದು. ಹಾಗಾಗಿ ನಾನು ಅಲ್ಲಿ ವಾಸ ಇದ್ದೆ, ಇಲ್ಲಿವರಿದ್ದರು. ಹಾಗಾಗಿ ಬರ್ತಾ ಹೋಗ್ತಾ ಇದ್ದೆ. ಈಗ ಅವರು ಎಲ್ಲವನ್ನು ಸೇಲ್ ಮಾಡಿದ್ದಾರೆ ಅಥವಾ ಒಂದಷ್ಟು ಮನೆಯಲ್ಲಿದ್ದ ಆಸ್ತಿಯನ್ನು ಕೂಡ ಹಂಚಿದ್ದಾರೆ. ಲಾಸ್ಟ್ ಟೈಮ್ ಇದು ಲಾಸ್ಟ್ ಟೈಮ್ ಮನೆಗೆ ಸೇಲ್ ಮಾಡಿದ್ದೇನೆ, 5 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದಾರೆ. ಅಪ್ಪ ಹೇಳಿದರು, ನಾನು ತೀರುವ 2 ದಿವಸ ಮೊದಲು ಹೀಗಾಗಿ ಆಗಿದೆ, ಸೇಲ್ ಮಾಡ್ತಾಯಿದ್ದೆ. ನಾಳೆ ನೋಡು ಏನೆಲ್ಲ ಆಗ್ತಾಯಿದೆ ಅಂತ. ಇವನು ಬಿಸ್ನೆಸ್ ಮಾಡ್ತಾ ಸ್ಟಾರ್ಟ್ ಮಾಡಿದ್ದಾನಲ್ಲ, ಬಾಡಿಗೆ ಮಾಡಿ ತಗೊಂಡು ಇದು ಮಾಡು ಅಂತೇಳಿ. ಕಡೆಯದಾಗಿ ನೀವು ನಿಮ್ಮ ತಮ್ಮನ ಹತ್ರ ಮಾತಾಡಿದ್ದೇವೆ ಅಷ್ಟು 2 ವೀಕ್ಸ್ ಬಿಫೋರ್ ಬ್ಯಾಂಗ್ಳೂರಲ್ಲಿದ್ದ ಲಾಸ್ಟ್ ಟೈಮ್. ನನಗೆ 2000 ಅಮೌಂಟ್ ಬೇಕು, ಫೋನ್ಪೇ ರೀಚಾರ್ಜ್ ಇಲ್ಲ ಅಂತೇಳಿ, ರೀಚಾರ್ಜ್ ಮಾಡು ಅಂತೇಳಿ ಮೊಬೈಲಲ್ಲಿ ರೀಚಾರ್ಜ್. ಇಲ್ಲಿಂದ ಹೋದ ನಂತರ ಅದೇ ಲಾಸ್ಟ್. ಫಸ್ಟ್ ಬೆಂಗಳೂರಲ್ಲಿದ್ದರು ಸ್ಟಾರ್ಟಿಂಗಲ್ಲಿ ಒಂದು ಮದುವೆ ಮೊದಲು ಬ್ಯಾಂಗ್ಳೂರಲ್ಲಿ ಇದ್ದದ್ದು, ಮತ್ತೆ ಇರಲಿಲ್ಲ. ಅಲ್ಲ, ಇಲ್ಲಿಂದ ಈಗ 11-12 ದಿನ ಮುಂಚೆ ಹೋದ್ರಲ್ಲ? ಇಲ್ಲ, ಬ್ಯಾಂಗ್ಳೂರಲ್ಲಿ ನಾವು ಫೋನ್ ಕಾಂಟ್ಯಾಕ್ಟ್ ಇಲ್ಲ, ನಾವು ಬ್ಯಾಂಗ್ಳೂರಲ್ಲೇ ಇದ್ದೇವೆ ಅಂತ ಹೇಳ್ತಾ ಇದ್ದೆ. ತುಮಕೂರು ಅಂತ ಬ್ಯಾಂಗ್ಳೂರಲ್ಲೇ ಇದ್ದೇವೆ ನಾವು. ಸರಿ ಆಗ್ತಾಯಿದೆ, ರೆಡಿ ಆಗ್ತಿದೆ ಶೋ, ಹಂಗೆ ಹಿಂಗೆ ಹೇಳ್ತಾ ಇದ್ದು. ಈಗ ಸಟ್ ಆಗ್ಬೋದು ಅಂತ ಹೇಳಿ, ಹಾಗೆ ಬಿಸ್ನೆಸ್ ಈಗ ರೆಡಿ ಆಗ್ಬೋದು, ಹಾಗೆ ಈಗ ಹೇಳ್ತಾ ಇದ್ದ. ಏನು ಅನಿಸುತ್ತೆ ಈಗ ಈ ಪರಿಸ್ಥಿತಿಯಲ್ಲಿ ನನಗೆ ಇಂಥ ಘೋರ ನಿಜವಾದ ಸುಟ್ಟು ಹಾಕೋದು, ಇನ್ನು ಮಾನವೀಯತೆ ಇಲ್ಲ ಅಂತಕ್ಕಂಥ ಕೆಲಸ ಆಗಿದೆ ಇದು. ಮಾನವೀಯತೆ ಇಲ್ಲದ ಮನುಷ್ಯರಿಗೆ ಒಂದು ಮನುಷ್ಯನ ಮನಸ್ಸು ಹುಟ್ಟುವಂಥ ಕೆಲಸ ಆಗಿದೆ. ಸುಟ್ಟಾಗೋದು, ಕೊಲ್ಲುವುದು,
ಬೇಜಾರಂದರೆ ಮನೆ ಅಪ್ಪ ಅವನಿಗೆ ಮಗನಿಗೆ ಅಪ್ಪ ಇಲ್ಲ, ಅಮ್ಮ ಇಲ್ಲ, ಯಾರೂ ಇಲ್ಲ, ಆಧಾರ ಆಗಿಬಿಟ್ಟಿದೆ ಮಗುವಿಗೆ. ಈಗ ತಮ್ಮನನ್ನು ನೆನೆಸಿದಾಗ, ಯೋಚನೆ ಮಾಡಿದಾಗ ನಿಮಗೆ ನೆನಪಾಗುವಂಥದ್ದು ಏನು? ಒಟ್ಟಿಗೆ ಊಟ ಮಾಡೋ ಕೂತ್ಕೊಳ್ಳೋದು, ಕರೆಯೋದು, ಫೋನ್ ಮಾಡಿ ಕರೆಯೋದು, ಆಟ ಆಡೋದು, ಮನೆಯಲ್ಲಿ ಒಂದು ಲೂಡೋ ಅಂತ ಒಂದು ಗೇಮ್ ಆಡೋದು, ಚೆಸ್ ಅಂತ ಒಂದು ಮಾಡಿದ ಮನೆಯಲ್ಲಿ ಎಲ್ಲ ಅಕ್ಕಿ ತಮ್ಮ ಅಣ್ಣ ತಮ್ಮರನ್ನು ಸೇರಿ ಒಂದು ನಗಿಸೋದು, ಇದು ಮಾಡೋದು, ಜೋಕ್ ಮಾಡೋದು, ಆ ಥರ ಒಂದು ಮನೆಯಲ್ಲಿ ಇತ್ತು. ಅದು ಈಗ ಮನೆಗೆ ಹೋಗ್ಲಿಕ್ಕೆ ಆಗ್ತಾಯಿಲ್ಲ ಅಂಥ ಪರಿಸ್ಥಿತಿ ಒಂದು ಮುಟ್ಟಿದೆ ಈಗ. ಇಂತಹ ವಹಿವಾಟು, ಈಗ ಒಂದು ಹಣದ ಡೀಲಿಂಗು ಇಂಥದ್ದಂತ ನಿಮಗೆ ಗೊತ್ತಿರಲಿಲ್ಲ? ಇಲ್ಲ, ಗೊತ್ತಿಲ್ಲ. ಹಣದ ಡೀಲ್ ಅಂತ ಇಲ್ಲ, ಬಿಸ್ನೆಸ್ ಮಾಡ್ತೆ ಅಂತ ಹೇಳ್ತಾ ಇದ್ದ. ನಾವು ಬಿಸ್ನೆಸ್ ಮಾಡಲೇಬೇಕು, ನನಗೆ ಒಂದು ಉದ್ಯಮಿ ಆಗಲೇಬೇಕು ಅಂತೇಳಿ ನಾವು ಎಷ್ಟು ವರ್ಷದಿಂದ ಹೀಗೆ ಇರೋದು. ಸ್ವಲ್ಪ ಒಂದು ನಮಗೆ ಮಧ್ಯಮ ವರ್ಗದಾಗಿ ನಮಗೆ ಬರಬೇಕು, ಆ ಥರ ಒಂದು ಯೋಚನೆ ಇತ್ತು. ಈಗ ಇಂಥದ್ದು ಒಂದು ಮೋಸ ಹೋಗ್ತಾರೆ ಜನ, ತುಂಬ ಕಡೆ ಮೋಸ ಹೋಗ್ತಾಯಿದ್ದಾರೆ. ಅಂಥವ್ರಿಗೆ ಏನಾದರೂ ಹೇಳಲಿಕ್ಕೆ ಬಯಸ್ತೀರಾ? ನೀವು ಎಚ್ಚರಿಕೆಯಿಂದ ಇರಿ ಅಂತ ಏನಾದರೂ ಹೇಳ್ತೀರಾ? ಆ್ಯಕ್ಚುಲಿ ಅವನಿಗೆ ಎಚ್ಚರಿಕೆಯಿಂದ ಇರಬೇಕು. ಇವನನ್ನಾದ್ರು ನೋಡಿ ಕಲೀರಿ ಅಂತ ಹೇಳ್ತಿದ್ದಾರೆ. ಹೋಗಬೇಡಿ, ಅದಕ್ಕೆಲ್ಲ ಜಾಗೃತರಾಗಿರಿ ಅದಕ್ಕೆ ಬಯಸ್ತೇನೆ ನಾನು. ಇದು ಸಿದ್ದಿಕ್ ಅವರ ಮನೆಯ, ಅವರ ಸಹೋದರನ ಮಾತು. ಮನೆಯಲ್ಲಿದ್ದಂಥ ಒಂದು ಚಿನ್ನ, ಇವರ ಹೆಂಡತಿಯಲ್ಲಿದ್ದಂಥ ಚಿನ್ನ, ಮನೆಯ ಒಂದಷ್ಟು ಜಾಗ ಎಲ್ಲವನ್ನು ಮಾರಿ ಹಣವನ್ನು ತೆಗೆದುಕೊಂಡು ಹೋಗಿದ್ದಾರೆ. ಒಂದು ಬಿಸ್ನೆಸ್ ಮಾಡ್ತೀವಿ ಅಂತ. ಮನೆಯಲ್ಲಿ ಮಗ ಉದ್ಧಾರ ಆಗ್ತಾನೆ ಅಥವಾ ಸಹೋದರ ಉದ್ಧಾರ ಆಗ್ತಾನೆ ಅನ್ನುವಂಥ ಕಾರಣಕ್ಕಾಗಿ ಮನೆಯವರು ಕೂಡ ಸಪೋರ್ಟ್ ಮಾಡಿರ್ತಾರೆ. ಆದರೆ ಇಂತಹದ್ದೊಂದು ವಹಿವಾಟಾಗ್ತದೆ ಅಥವಾ ಇಂತಹದ್ದಾಗ್ತದೆ, ಹೀಗಾಗ್ತದೆ ಅನ್ನುವಂಥದ್ದು ಯಾರಿಗೂ ಕೂಡ ಅರಿವಿಗೆ ಬಂದಿರೋದಿಲ್ಲ. ಅದರಿಂದ ಇಂತಹ ಮೋಸಕ್ಕೆ ಯಾರೂ ಬಲಿಯಾಗದಿರಿ ಎನ್ನುವಂತಹದ್ದನ್ನು ಅವರ ಸಹೋದರ ಕೂಡ ಹೇಳ್ತಾ ಇದ್ದಾರೆ. ಇದು ನಮ್ಮ ರಿಕ್ವೆಸ್ಟ್ ಕೂಡ ಹೌದು. ಯಾರೇ ಆಗಲಿ, ನೀವು ನಿಮಗೆ ಗೊತ್ತಿಲ್ಲದಂತಹ ಯಾವುದೇ ಕರೆಯನ್ನು ಸ್ವೀಕರಿಸಿ ಇಂತಹದೊಂದು ದುಸ್ಸಾಹಸಕ್ಕೆ ಕೈ ಹಾಕಬೇಡಿ. ಲಕ್ಷ ತೆಗೆದುಕೊಂಡು ಹೋಗಿ ಹೀಗೆ ಬಲಿಯಾಗದಿರಿ ಎನ್ನುವಂತಹ ಕಳಕಳಿಯ ವಿನಂತಿಯನ್ನು ಈ ಮೂಲಕ ಮಾಡ್ತಾ ಇದ್ದೇವೆ. ಸಂದೀಪ್ ಶೆಟ್ಟಿ ಮತ್ತು ನಿಶಾನ್ ಬಂಗೇರ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಬೆಳ್ತಂಗಡಿ. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ, ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್, 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline,
imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka, 575013. Contact 0824 248 1048, 0824 248 1096. Website www.mvshettycolleges.edu.in.